ಆಟೋ ರಿಕ್ಷಾ ಚಾಲಕರು ಮತ್ತು ಮಾಲಕರ ಸಂಘದವರು ತಮಗೆ ಒಂದು ರಿಕ್ಷಾ ಸ್ಟ್ಯಾಂಡಿನ ರಿಕ್ಷಾ ತಂಗುದಾಣದ ಒಂದು ಅವಶ್ಯಕತೆ ಇದೆ ಅಂತ ಹೇಳಿ ಮೊದಲಿಗೆ ಪಜೀರು ಗ್ರಾಮ ಪಂಚಾಯತ್ನವರಲ್ಲಿ ಬೇಡಿಕೆ ಇಟ್ಟಾಗ ಆ ಸಂದರ್ಭದಲ್ಲಿ ಭರತ್ರಾಜ್ ಶೆಟ್ಟಿಯವರು ಅಧ್ಯಕ್ಷರಿದ್ದಂಥ ಕಾಲದಲ್ಲಿ ಬಂಟ್ವಾಳ ತಾಲೂಕಿಗೆ ಸಂಬಂಧಪಟ್ಟಂಥ ಇದರ ವಿರುದ್ಧ ಭಾಗದಲ್ಲಿ ಆ ದಿನ ಒಂದು ತಾತ್ಕಾಲಿಕವಾಗಿ ಒಂದು ತಂಗುದಾಣಕ್ಕೆ ಪಜೀರು ಗ್ರಾಮ ಪಂಚಾಯತ್ನ ಎಲ್ಲ ಸದಸ್ಯರ ಸಹಕಾರದಿಂದ ಅನುವು ಮಾಡಿಕೊಟ್ಟಿದ್ದರು. ಆದರೂ ಕೂಡ ಇಲ್ಲಿ ಪಾರ್ಕಿಂಗಿಗೆ ಬಹಳಷ್ಟು ಅಡೆತಡೆಗಳಾಗ್ತಾ ಇತ್ತು. ಆ ಕಾಲದಲ್ಲಿ ಆ ಭಾಗ ಪಜೀರು ಗ್ರಾಮ ಬಂಟ್ವಾಳ ತಾಲೂಕು, ಈ ಭಾಗ ಅರೇಕಳ ಮತ್ತು ಕೊಣಾಜೆ ಗ್ರಾಮ ಮಂಗಳೂರು ತಾಲೂಕಾಗಿತ್ತು. ಇದೀಗ ನಮ್ಮ ನೆಚ್ಚಿನ ಶಾಸಕರು ಕರ್ನಾಟಕ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ಉಪನಾಯಕರಾದಂಥ ಯುಟಿ ಖಾದರ್ ಅವರು ಅವರ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಟ್ಟಂಥ 3 ಗ್ರಾಮಗಳನ್ನು ಬಿಟ್ಟು ಉಳಿದ ಗ್ರಾಮಗಳನ್ನು ಉಳ್ಳಾಲ ತಾಲೂಕನ್ನಾಗಿ ಮಾರ್ಪಡಿಸಿದಂಥ ನಂತರ ನಾವೆಲ್ಲರೂ ಕೂಡ ಪಜೀರು, ಕೊಣಾಜೆ, ಹರೇಕಳ ಇದು ಉಳ್ಳಾಲ ತಾಲೂಕಾಗಿ ಇದೀಗ ಸೇರ್ಪಡೆಗೊಂಡಿದೆ. ಇದು ಬಹಳ ಸಂತೋಷದ ವಿಚಾರ. ಇವರ ಬೇಡಿಕೆಯನ್ನು ಇತ್ತೀಚಿನ ಕಾಲದಲ್ಲಿ ಸನ್ಮಾನ್ಯ ಶಾಸಕರಾದಂಥ ಯುಟಿ ಖಾದರ್ ಅವರ ಜೊತೆ ರಿಕ್ಷಾ ಚಾಲಕರು ಮತ್ತು ಮಾಲಕರು ಪದೇ ಪದೇ ಇಡ್ತಾ ಇದ್ದರು. ಆ ಸಂದರ್ಭದಲ್ಲಿ ಸನ್ಮಾನ್ಯ ಶಾಸಕರು ಹರೇಕಳ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂಥ ಬದ್ರುದ್ದೀನ್ ಮತ್ತು ಈ ವಾರ್ಡಿನ ಸದಸ್ಯರಾದಂಥ ಅಬ್ದುಲ್ ಸತ್ತಾರ್ ಬಸೀರ್ ಅವರ ಜೊತೆ ಕೇಳಿಕೊಂಡು ಇಲ್ಲಿ ಒಂದು ಸ್ಥಳಾವಕಾಶವನ್ನು ಒದಗಿಸಿಕೊಡ್ಬೇಕೆಂಬ ಬೇಡಿಕೆಯನ್ನು ಇಟ್ಟಾಗ ಅವರು ಹರೇಕಳ ಗ್ರಾಮ ಪಂಚಾಯತ್ನ ಎಲ್ಲ ಸದಸ್ಯರು ಸಹಕಾರದೊಂದಿಗೆ ಈ ಹರೇಕಳ ಗ್ರಾಮಕ್ಕೆ ಸಂಬಂಧಪಟ್ಟಂಥ ಈ ಪ್ರದೇಶದಲ್ಲಿ ಬಸ್ಸು ತಂಗುದಾಣಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟರು. ಆ ಸಂದರ್ಭದಲ್ಲಿ ನಮ್ಮ PDO ಮತ್ತು ಇಲಾಖೆ ಅಧಿಕಾರಿಗಳು ಕೂಡ ಎಲ್ಲರೂ ಕೂಡ ಸಹಕಾರವನ್ನು ನೀಡಿದ ಸಲುವಾಗಿ ಶಾಸಕರು ಇಟ್ಟಂಥ ಅನುದಾನದಿಂದ ಈ ಗ್ರಾಮ ಚಾವಡಿಯ ಆಟೋ ರಿಕ್ಷಾ ತಂಗುದಾಣ ಈಗಾಗಲೇ ನಿರ್ಮಾಣಗೊಂಡು ಈ ದಿನ ಸನ್ಮಾನ್ಯ ಶಾಸಕರಾದಂಥ ನಮ್ಮ ನಾಯಕರಾದಂಥ ಯುಟಿ ಖಾದರ್ ಅವರ ದಿವ್ಯ ಹಸ್ತದಿಂದ ಉದ್ಘಾಟನೆಗೊಳ್ಳಲಿಕ್ಕಿದೆ. ಶಾಸಕರು ಈ ಭಾಗದಲ್ಲಿ ಬಸ್ಸು ತಂಗುದಾಣ ಮಾತ್ರವಲ್ಲ, ಈ ಒಂದು ಮುಖ್ಯ ರಸ್ತೆಯ ಅಭಿವೃದ್ಧಿ ಮತ್ತು ಈ ಗ್ರಾಮ ಚಾವಡಿ ಇದೀಗ ತೊಕ್ಕೊಟ್ಟು ದೇರ್ಲಕಟ್ಟೆ ನಂತರ ಈ ಭಾಗದಲ್ಲಿ ಬೆಳೆಯುತ್ತಿರುವಂತಹ ಒಂದು ಪ್ರದೇಶ ಗ್ರಾಮ ಚಾವಡಿ ಅಂದರೆ ಈ ಜಾಗ 3 ಗ್ರಾಮಗಳನ್ನು ಸೇರುವಂತಹ ಒಂದು ಜಾಗ. ಆ ಕಡೆಗೆ ಪಜೀರು ಗ್ರಾಮ, ಈ ಕಡೆಗೆ ಹರೇಕಳ ಗ್ರಾಮ, ಇನ್ನೊಂದು ಕಡೆಗೆ ಕೊಣಾಜೆ ಗ್ರಾಮ, 3 ಗ್ರಾಮಗಳನ್ನು ಒಳಗೊಂಡಂತ ಈ ಒಂದು ಪ್ರದೇಶದಲ್ಲಿ ರಸ್ತೆಯ ಅಗಲೀಕರಣದ ಅವಶ್ಯಕತೆ ಕೂಡ ಇದ್ದುದರಿಂದ ಈ ನಮ್ಮ ಕಣ್ಣ ಮುಂದೆ ಕಾಣುವಂತಹ ಈ ರಸ್ತೆಯನ್ನು ಕೂಡ ಅಗಲೀಕರಣಗೊಳಿಸಿ ಕೇವಲ ರಿಕ್ಷಾ ತಂಗುದಾಣದವರಿಗೆ ಮಾತ್ರವಲ್ಲ ಎಲ್ಲ ವಾಹನ ಚಾಲಕರು ಮಾಲಕರಿಗೆ ಕೂಡ ಒಂದು ಸುಸಜ್ಜಿತವಾದಂಥ ವ್ಯವಸ್ಥೆಯನ್ನು ಸನ್ಮಾನ್ಯ ಶಾಸಕರು ಮಾಡಿಕೊಟ್ಟಿದ್ದಾರೆ. ಅದರ ಜೊತೆಗೆ ಇನ್ನೂ ಕೂಡ ಬಹಳಷ್ಟು ಅಭಿವೃದ್ಧಿಯನ್ನು ಬೇರೆ ಬೇರೆ ವಿಚಾರದಲ್ಲಿ ಶಾಸಕರು ಈ ಒಂದು ಗ್ರಾಮಗಳಲ್ಲಿ ಮಾಡಿಕೊಟ್ಟಿದ್ದನ್ನು ನೆನಪಿಸಿಕೊಂಡು ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಮತ್ತು ಕೃತಜ್ಞತೆಯನ್ನು ಸಲ್ಲಿಸಲು ನಾನು ಬಯಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕಾದ್ದು ಹರೇಕಳ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಈ ವಾರ್ಡ್ನ ಸದಸ್ಯರಾದಂಥ ಅಬ್ದುಲ್ ಸತ್ತಾರ್ ಮತ್ತು ಅಬ್ದುಲ್ ಬಸೀರ್ ಅವರಿಗೆ ಈ ಒಂದು ರಿಕ್ಷಾ ತಂಗುದಾಣವನ್ನು ಸ್ಥಾಪಿಸಲು ಅವರು ಕೂಡ ಉತ್ತಮವಾದಂತಹ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಗ್ರಾಮ ಪಂಚಾಯತ್ನ ಎಲ್ಲ ಸರ್ವ ಸದಸ್ಯರು ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ನಮಗೆ ಪಜೀರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ಸದಸ್ಯರು, ಅದೇ ರೀತಿ ಕೊಣಾಜೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ಸರ್ವ ಸದಸ್ಯರು ಕೂಡ ಈ ಭಾಗದಲ್ಲಿ ರಿಕ್ಷಾ ತಂಗುದಾಣಕ್ಕೆ ಶಾಸಕರ ಜೊತೆ ಕೂಡಿಕೊಂಡು ಅವರು ಕೂಡ ಸಹಕಾರವನ್ನು ಕೊಟ್ಟದಕ್ಕಾಗಿ ಈ 3 ಗ್ರಾಮ ಪಂಚಾಯತ್ನ ಎಲ್ಲ ಜನಪ್ರತಿನಿಧಿಗಳಿಗೆ ಮತ್ತು ಪದಾಧಿಕಾರಿಗಳಿಗೆ ಗ್ರಾಮ ಚಾವಡಿ ರಿಕ್ಷಾ ಚಾಲಕರು ಮತ್ತು ಮಾಲಕರ ಸಂಘದ ಪರವಾಗಿ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಸನ್ಮಾನ್ಯ ಶಾಸಕರನ್ನು ರಿಕ್ಷಾ ಚಾಲಕರು ಮತ್ತು ಮಾಲಕರ ಸಂಘದ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿದ್ದಂಥ ಎಲ್ಲ ಶಾಸಕರಿಗೆ ಬೇರೆ ಬೇರೆ ಕಾರ್ಯಕ್ರಮಗಳು ಇರುವುದರಿಂದ ವೇದಿಕೆಯಲ್ಲಿರುವಂಥ ಎಲ್ಲ ಜನಪ್ರತಿನಿಧಿಗಳು, ಗೌರವಾನ್ವಿತ ಎಲ್ಲ ಅತಿಥಿಗಳನ್ನು ಕೂಡ ಒಂದೇ ವಾಕ್ಯದಲ್ಲಿ ಸ್ವಾಗತಿಸ್ತಾ ವಿಶೇಷವಾಗಿ ರಿಕ್ಷಾ ಚಾಲಕರು ಮತ್ತು ಮಾಲಕರ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು
ಎಲ್ಲ ಪದಾಧಿಕಾರಿಗಳನ್ನು ಮತ್ತು ಇಲ್ಲಿ 32 ಆಟೋ ರಿಕ್ಷಾಗಳಿದೆ, ಎಲ್ಲ ರಿಕ್ಷಾಗಳ ಮಾಲಕರು ಮತ್ತು ಚಾಲಕರನ್ನು ಕೂಡ ತಮ್ಮೆಲ್ಲರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸುತ್ತಾ ಉದ್ಘಾಟನೆ ಮಾಡೋದಕ್ಕಿಂತ ಮೊದಲಿಗೆ ಸನ್ಮಾನ್ಯ ಶಾಸಕರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಉದ್ಘಾಟನೆಯ ಅರ್ಥಪೂರ್ಣ ಸಮಾರಂಭದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರುವಂತಹ ನಮ್ಮೆಲ್ಲ ಗೌರವಿತರು, ನಮ್ಮ ಗೌರವಿತ ಹಿರಿಯರು, ಹರೇಕಳ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷ ಅಂತ ಕಲ್ಯಾಣಕ್ಕನವರೇ, ನಮ್ಮ ಜೊತೆ ವೇದಿಕೆ ಮೇಲೆ ಉಪಸ್ಥಿತರಂಥ ಪಜೀರ್ ಗ್ರಾಮದ ಮಾಜಿ ಅಧ್ಯಕ್ಷ ಅಂತ ಶೇಷಾಮ್ ಶೆಟ್ಟಿ ಪಜೀರ್ ಅವರೇ, ಅದೇ ರೀತಿ ನಮ್ಮ ಇನ್ನೊಬ್ಬ ಮಾಜಿ ಅಧ್ಯಕ್ಷ ಅಂತ ಭರತರಾಜ್ ಅವರೇ, ಮಂಗಳೂರು ತಾಲೂಕಿನ ಮಾಜಿ ಅಧ್ಯಕ್ಷ ಅಂತ ಮೋನಕ್ಕನವರೇ, ಕಾರ್ಯಕ್ರಮ ನಿರ್ವಹಿಸಿದಂಥ ಈ ಒಂದು ವಿಷಯ ಆಸಕ್ತಿ ವಹಿಸಿದಂಥ ತಾಲೂಕಿನ ಮಾಜಿ ಸದಸ್ಯರಾಗಿರುವಂಥ ಮುಸ್ತಫಾ ಹರೇಕಲರವರೇ, ನಮ್ಮ ಜೊತೆ ವೇದಿಕೆ ಮೇಲೆ ಉಪಸ್ಥಿತರಂಥ ಗೌತಮ್ ಸುಂದರ್ ಶೆಟ್ಟಿ ಅವರೇ, ದಿಲೀಪ್ ರೆಹಮಾನ್ ಅವರೇ, ಇದಾಗಿದ್ದ ಕಾದ್ರಕ್ಕನವರೇ, ನಮ್ಮ ಸಂವಿಧಾನದ ರಿಚರ್ಡ್ ಅವರೇ, ಅದೇ ರೀತಿ ನಮ್ಮ ಜೊತೆ ನಮ್ಮ ವಲಯ ಕಾಂಗ್ರೆಸ್ನ ಅಧ್ಯಕ್ಷ ಆಗಿರುವಂಥ ಬಶೀರ್ ಫಕರ್ ಅವರೇ, ನಮ್ಮ ಶೇಖರ್ ಅವರೇ, ಅದೇ ರೀತಿ ನಮ್ಮ ಉಪಾಧ್ಯಕ್ಷ ಮಾಜಿ ಉಪಾಧ್ಯಕ್ಷ ಅಂತ ಈಗ ಉಪಾಧ್ಯಕ್ಷ ಆಗಿರುವಂಥ ಮೊಹಮ್ಮದ್ ಅವರೇ, ನಮ್ಮ ನೀರಾವರಿ ಮಂತ್ರಿ ರಸಾಕ್ ಅವರೇ, ಎಲ್ಲ ಇದಕ್ಕಿದೆ. ಮತ್ತು ನಮ್ಮ ಗ್ರಾಮ ಪಂಚಾಯತ್ನ ಬಶೀರ್ ಅವರೇ, ಮತ್ತು ಹನೀಫ್ ಅವರೇ, ಸಿದ್ದೀಕ್ ಅವರೇ, ಬೇರೆಲ್ಲ ಬಂದ ಮೆಂಬರ್ ಜಕರಿಯರ್ ಅವರೇ, ಇನ್ನೆಲ್ಲ ಇಸ್ಮಾಯಿಲ್ ಅವರೇ, ಎಲ್ಲ ನಮ್ಮ ಹಿರಿಯರೇ, ಎಲ್ಲ ನಮ್ಮ ಹಿರಿಯರೇ ಮತ್ತು ರಿಕ್ಷಾ ಚಾಲಕರೇ, ಮಾಲಕರೇ. ದೀರ್ಘವಾಗಿ ಮಾತಾಡೋದೇ ನಾನು ಎಲ್ಲ ರಿಕ್ಷಾ ಚಾಲಕರು ಮತ್ತು ಮಾಲಕರನ್ನು ಸರ್ವರ ಪರವಾಗಿ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಯಾಕಂದ್ರೆ ನಮ್ಮ ಪ್ರದೇಶದ ಅಭಿವೃದ್ಧಿಗೆ ಕಾಣದ ಕೈಗಳಾಗಿ ಕೆಲಸ ಮಾಡಿ ಕೊಟ್ಟವರು ಅದು ರಿಕ್ಷಾ ಚಾಲಕ ಮತ್ತು ಮಾಲಕರೆಂದು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ತಮ್ಮದಾದ ಕೊಡುಗೆ ಕೊಟ್ಟಿದ್ದೀರಿ. ಈ ಗ್ರಾಮದ ಸುತ್ತಮುತ್ತಲ ಅಭಿವೃದ್ಧಿ ಕೂಡ ತಮ್ಮ ಪೂರಕವಾದ ಒಂದು ಕೆಲಸ ತಾವು ಮಾಡಿದ್ದೀರಿ, ಅದು ನಾವು ಯಾವಾಗ ನೆನಪಿಡ್ತೇವೆ. ಎರಡನೇದು ಏನಂತ ಹೇಳಿದರೆ, ನಾವೆಲ್ಲ ಕಡೆಗಳು ಕೂಡ ಇವತ್ತು ರಿಕ್ಷಾ ಚಾಲಕರು ಮತ್ತು ಮಾಲಕರು ಅವರ ಬೇಡಿಕೆ ಇಟ್ಟಾಗ ಆದ್ಯತೆ ಮೇಲೆ ನಾವು ಫಸ್ಟ್ ಅವರಿಗೆ ಒಂದು ತಂಗುದಾನ ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಯಾಕಂದ್ರೆ ನಾನು ಭಾಳಷ್ಟು ನೋಡಿದ್ದೇನೆ, ಬಿಸಿಲಲ್ಲಿ ಮತ್ತು ಮಳೆಗಾಲದಲ್ಲಿ ಕೂಡ ನಿಂತು ಅವರು ಸೇವೆ ಮಾಡುವಂಥದ್ದು, ಉರಿ ಬಿಸಿಲು ನಿಲ್ಲುವಂಥದ್ದು, ಅದು ಎಲ್ಲ ಕಡೆ ಎಲ್ಲ ನಾವು ಸವಲತ್ತು ಮಾಡುವಾಗ ಇವರಿಗೆ ಕೂಡ ಒಂದು ಸವಲತ್ತು ಮಾಡಬೇಕಂತೇಳಿ ಬಹುತೇಕ ಎಲ್ಲ ಕಡೆ ಈ ರೀತಿಯ ತಂಗುದಾನ, ಅತ್ಯುತ್ತಮವಾದ ಮಾದರಿ ತಂಗುದಾನ ನಾವು ಇವತ್ತು ಮಾಡ್ತಾ ಇದ್ದೇವೆ. ಈ ಸುತ್ತಮುತ್ತಲ ಎಲ್ಲ ಕಡೆ ಕೂಡ ಇವತ್ತು ಆಗಿದೆ. ಅದು ಹರೇಕಳದಲ್ಲಿ ಆಗಿದೆ, ಕಳವಿನಬಲ್ಲಿಯಲ್ಲಿ ಆಗಿದೆ, ಇಲ್ಲಿ ಆಯಿತು. ಇನ್ನೊಂದು ಬಾಕಿ ನಮ್ಮ ಗ್ರಾಮ ನ್ಯೂ ಪಾಡ್ಪ ಆಯಿತು, ಒಂದು ನಮ್ಮ ಮಲಾರ್ ಪದವಲ್ಲಿಂದ ಬಾಕಿ ಇದೆ, ಅನುದಾನ ಬಿಡುಗಡೆ ಆಗಿತ್ತು, ಬಾಕಿ ಆಗಿತ್ತು, ಅದನ್ನು ಕೂಡ ಬಗೆಹರಿಸುವಂಥ ಕೆಲಸ ನಾವು ಇವತ್ತು ಮಾಡ್ತೇವೆ. ಕೊರ ಜಂಕ್ಷನ್ ಕೂಡ ಆಗಿದೆ, ಅಲ್ಲಿ ಯೂನಿವರ್ಸಿಟಿಯಲ್ಲಿ ಕೂಡ ಆಗಿದೆ. ಆದ ಕಾರಣ ನಾನು ಇದೊಂದು ಗ್ರಾಮ ಚಾವಡಿ ಒಂದು ಉದಾಹರಣೆ ಯಾಕಂತ ಹೇಳಿದರೆ, ಯಾವುದೇ ಒಂದು ಸಮಸ್ಯೆ ಮತ್ತು ಯಾವುದೇ ಒಂದು ವಿಚಾರ ಇದ್ದಾಗ ಜನಪ್ರತಿನಿಧಿಗಳು ಊರವರನ್ನು ಕೂತ್ಕೊಂಡು ಇದಕ್ಕೊಂದು ಪರಿಹಾರ ಕಾಣಬೇಕಂತ ಪ್ಲ್ಯಾನ್ ಮಾಡಿದರೆ ಎಲ್ಲಕ್ಕೆ ಸಮಸ್ಯೆಗೆ ಪರಿಹಾರ ಇದೆ ಅಂತೇಳಿ ಅದು ಗ್ರಾಮ ಚಾವಡಿ ರಿಕ್ಷಾ ತಂಗುದಾನ ನಮಗೆ ತೋರಿಸಿ ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸಮಸ್ತವಾದ ಜಾಗ ಎಲ್ಲಿ ಕೂಡ ಇವತ್ತು ಇಲ್ಲ. ಮುಂಚೆ ಒಂದು ಕಡೆ ಮಾಡ್ತಾ ಇದ್ದು ರಸ್ತೆ ಅಗಲಾಗುವಾಗ ಅದು ಕೂಡ ರಸ್ತೆಗೋಲ ಪಟ್ಟು ಸೇರುವಂಥ ವಿಚಾರ ಇವತ್ತಾಯಿತು. ಕಡೆಗೆ ಅಲ್ಲಿ ಇಲ್ಲಿ ಅಂತೇಳಿ ಕಡೆ ಒಂದು ಕಡೆ ಕೂತ್ಕೊಂಡು ಚರ್ಚೆ ಮಾಡಿ ಬಹುಶಃ ಈ ಜಾಗದಲ್ಲಿ ಇವತ್ತಾಗಿದೆ. 6 ತಿಂಗಳಿಂದ ಬಂದ ಇಲ್ಲಿ ಆಗ್ತಂದಿಲ್ವೋ ನಮಗೆ ಕೂಡ ಗೊತ್ತಿಲ್ಲ, ಇಲ್ಲಿ ಮಾಡ್ಬೋದು ಅಂತ ಒಂದು ಯೋಜನೆ ಕೂಡ ಸಿಕ್ಕಲಿಲ್ಲ. ಕೂತ್ಕೊಂಡು ಚರ್ಚೆ ಮಾಡಿದಾಗ ಇವತ್ತು ಅತ್ಯಂತ ಸುಂದರವಾಗಿ ಆಗಿದೆ. ಆದ ಕಾರಣ ಇವತ್ತು ಎಲ್ಲ ರೀತಿಯ ಸವಲತ್ತು ತಾವು ತಮ್ಮ ದೈನಂದಿನ ತಮ್ಮ ಆ ಒಂದು ಜೀವನ ಏನಿದೆ ಸಾಗಿಸುವ ಅವಕಾಶ ಆಗಲಿ. ಎಲ್ಲ ರಿಕ್ಷಾ ಚಾಲಕರ ಮಾಲಕರ ಮಕ್ಕಳಿಗೆ ಅತ್ಯುತ್ತಮವಾದ ಶಿಕ್ಷಣ ಕೊಟ್ಟು ಭವಿಷ್ಯ ದಿನಗಳಲ್ಲಿ ಅತ್ಯಂತ ದೊಡ್ಡ ಸ್ಥಾನಕ್ಕೆ ತಗೊಳ್ಳುವ ವಿಶೇಷವಾದ ಪ್ರಾಣಿಕ ನಿಮ್ಮೆಲ್ಲರಿಂದ ಇವತ್ತು ಆಗಲಿ. ಬಡತನದಲ್ಲಿ ಹುಟ್ಟಬಹುದು, ಬಡತನದಲ್ಲಿ ಸಾಯಬೇಕಂದ್ರೆ ಕೂಡ ಹೇಳಿಲ್ಲ. ಬಡತನ ಕಷ್ಟವನ್ನು ದೂರ ಮಾಡಬೇಕಾದ್ರೆ ನಿಮ್ಮ ಮಕ್ಕಳ ಶಿಕ್ಷಣ ಮಾತ್ರ ಅದಕ್ಕೆ ನೇರವಾಗಿ ಇವತ್ತು ಅವಕಾಶ ಖಂಡಿತವಾಗಿ ಇವತ್ತು ಆಗ್ತದೆ ಅಂತ ನಾನು ಹೇಳಿಕೊಳ್ತಾ ನಿಮ್ಮೆಲ್ಲರ ವಿಶೇಷ ಆಶೀರ್ವಾದ ಇವತ್ತು ನಾವು ಬೇಡಿಕೊಂಡು ಭವಿಷ್ಯ ದಿನಗಳಲ್ಲಿ ಬ್ರಿಡ್ಜ್ ಏನಾದರೂ ಓಪನ್ ಆದರೆ ಈ ಜಂಕ್ಷನ್ ಪ್ರಮುಖವಾದ ಜಂಕ್ಷನ್ ಆಗ್ತದೆ. ಇದಕ್ಕಿಂತ ತ್ರಿಬಲ್ ಪಟ್ಟಿದ್ದು ಇಂಪ್ರೂವ್ಮೆಂಟ್ ಆಗುವಂಥ ಅವಕಾಶ ಇವತ್ತು ಆಗ್ತದೆ. ಅದಕ್ಕೆ ಪೂರಕವಾಗಿ ಇಲ್ಲೆಲ್ಲ ವ್ಯವಸ್ಥೆ ಇಲ್ಲ ಅಂತ ಕೇಳಿಕೊಳ್ಳುತ್ತಾ ನನ್ನ ಮಾತು ಮುಗಿಸಲೇ. ಜೈ ಹಿಂದ್.